ತುಳುನಾಡು ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲಾ ಘಟಕದ ವತಿಯಿಂದ ಈ ದಿನ ನಮ್ಮ ಭಾರತದ ಕ್ರಿಕೆಟ್ ತಂಡ ಆಸ್ಟ್ರೇಲಿಯಾದ ವಿರುದ್ಧ ಫೈನಲ್ಗೆ ಬಂದಿರುತ್ತದೆ. ಹಾಗಾಗಿ ನಮ್ಮ ಎಲ್ಲ ಸಮಸ್ತ ನಾಡಿನ ಜನತೆ ಪರವಾಗಿ ಹಾಗೂ ನಾಡಿನ ಜನತೆ ಪರವಾಗಿ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ನಾವು ತುಳುನಾಡು ರಕ್ಷಣಾ ವೇದಿಕೆಯ ನಮ್ಮ ಎಲ್ಲ ತಂಡದವರು ನಮ್ಮ ಮಹಾಕಾಳಿ ಅಮ್ಮನ ಪಾದಗಾಡಿಯಲ್ಲಿ ಪೂಜೆಯನ್ನು ಕೊಟ್ಟು ಮತ್ತು ಕುಂಕುಮಾರ್ಚೆಯನ್ನು ಕೊಟ್ಟು ತಾಯಿಯಿಂದ ಭಕ್ತಿಪೂರ್ವಕವಾಗಿ ಬೇಡಿಕೊಂಡು ನಮ್ಮ ದೇಶವು ಕ್ರಿಕೆಟ್ ಟೀಮ್ ಮುಂದೆ ಬಂದು ಗೆದ್ದು ನಮ್ಮ ವರ್ಲ್ಡ್ ಕಪ್ಪನ್ನು ತರಬೇಕಂತೇಳಿ ಎಲ್ಲ ಸಮಗ್ರ ಜನತೆ ಪರವಾಗಿ ನಮ್ಮ ತಂಡದವರು ಆಶಿಸುತ್ತಾ ಇವತ್ತು ಪೂಜೆಯನ್ನು ಕೊಟ್ಟಿದ್ದಾರೆ. ಹಾಗೆ ಇವತ್ತಿನ ಮಹತ್ತರ ದಿನ ಯಾಕಂತ ಹೇಳಿದ್ರೆ ಕಪಿಲ್ ದೇವ್ ಆಡಿದ ನಂತರ ವರ್ಲ್ಡ್ ಕಪ್ ಒಂದ್ಸಲ ಬಂದಿತ್ತು. ಅದರ ನಂತರ ಮಹೇಂದ್ರ ಸಿಂಗ್ ಧೋನಿ ಅವರ ನಾಯಕತ್ವದಲ್ಲಿ ನಮ್ಮ ದೇಶಕ್ಕೆ ವರ್ಲ್ಡ್ ಕಪ್ ಬಂದಿತ್ತು. ಈಗ 3ನೇ ಸಲ ನಮ್ಮ ದೇಶ ಫೈನಲ್ಗೆ ಪ್ರವೇಶ ಮಾಡಿದೆ. ಇದರಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ ಈಗ ಫೈನಲ್ಗೆ ಪ್ರವೇಶ ಮಾಡಿದಂತಹ ಹಿಂದಿನ 10 ಮ್ಯಾಚ್ ನಿರಂತರವಾಗಿ ಗೆದ್ದು ಬಂದಿದೆ. ಅದೊಂದು ಮಹತ್ತರವಾದ ವಿಷಯ. ಹಾಗಾಗಿ ಈ ದಿನ ನಮ್ಮ ದೇಶಕ್ಕೆ ಜಯ ಎಂಬುದು ಕಟ್ಟಿಟ್ಟ ಬುತ್ತಿ. ಎಲ್ಲರೂ ಸೇರಿ ಉಂಟಲ್ಲ ನಮ್ಮ ತಂಡದವರಿಗೆ ಹಾರೈಕೆ ಮಾಡುವ, ಆಶೀರ್ವಾದ ಮಾಡುವ, ಗೆದ್ದು ಬರಲಿ ಸಾಮರ್ಥ್ಯ ಕೊಡುವ. ಯಾಕಂತೇಳಿ ನಮ್ಮ ತಂಡ ಎಂಬುದು ಬ್ಯಾಟಿಂಗ್ನಲ್ಲಾಗಲಿ ಮತ್ತು ಬೌಲಿಂಗ್ನಲ್ಲಾಗಲಿ ಫೀಲ್ಡಿಂಗ್ನಲ್ಲಾಗಲಿ ಬಹಳ ಬಲಿಷ್ಠವಾಗಿದೆ. ನಮ್ಮ ತಂಡವನ್ನು ಸೋಲಿಸಲಿಕ್ಕೆ ಬೇರೆ ತಂಡವರು ಬಹಳ ಕಷ್ಟಪಡ್ತಿದ್ದಾರೆ, ಆಗುವುದಿಲ್ಲ ಅಂತೇಳಿ ಅವರು ಮನವರಿಕೆ ಆಗಿದೆ. ಆದ್ದರಿಂದ ಈ ಸಲದ ನಮ್ಮ 3ನೇ ವಿಶ್ವಕಪ್ ನಮ್ಮ ಪಾಲಿಗೆ ಗ್ಯಾರಂಟಿ ಅಂತೇಳಿ ನಾವು ಅದನ್ನು ಕಂಠಘೋಷವಾಗಿ ನಾನು ಘೋಷಣೆ ಮಾಡ್ತೇನೆ. ನಮ್ಮ ದೇಶದ ಪರವಾಗಿ ನಮ್ಮ ತಂಡದ ಪರವಾಗಿ ನಾವು ಜಯ ಘೋಷವನ್ನು ಮೊಳಗಲಿ ಅಂತ ಹೇಳ್ತಾ ನಮ್ಮ ತಂಡದ ಎಲ್ಲ ಸೇರಿ ಒಟ್ಟಿಗೆ ಹೇಳುವ ಗೆಲ್ಲಲಿ 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 ಮುಕ್ತ ಕಂಠದಿಂದ ಹಾಡಬೇಕು. ಜನಗಣ ಮನ ವಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ವಂಗಾ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗಾ, ತವ ಶುಭ ನಾಮೆ ಜಾಗೆ ತವ ಶುಭ ಆಶಿಷ ಮಾಗೆ, ಜಾಗೆ ಜಯ ಜಯ ಗಾತಾ ಜನಗಣ ಮಂಗಲದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, जय हे जय हे जय हे जय 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 हे, जय भारत माता।